ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತರಿಗೆ ಮನೆಯಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮದಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಸುಮಾರು 35 ವರ್ಷಗಳ ಕಾಲ ದುಡಿದು ಹಿರಿಯ ಉಪಸಂಪಾದಕರಾಗಿ ನಿವೃತ್ತರಾದ ಕೆ ಶಿವಶಂಕರ್ ಅವರನ್ನ ಅವರ ದಶರಥ ನಗರ ಮನೆಯಲ್ಲಿ ಸನ್ಮಾನಿಸಲಾಯಿತು. ಕೆ ಶಿವಶಂಕರ್ ದಂಪತಿಯನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಶಂಕರ್, ಎಲ್ಲರ ಸಮಸ್ಯೆಗಳಿಗೆ ಧ್ವನಿಯಾಗುವ ಪತ್ರಕರ್ತರಿಗೆ ಅವರ ನೋವು ಸಂಕಷ್ಟಗಳಿಗೆ ಯಾವುದೇ ಧ್ವನಿ ಇಲ್ಲದಂತಾಗಿದೆ ಎಂದು ಹೇಳಿದರು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲಗೂರು, ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯ, ಪತ್ರಕರ್ತರಾದ ಶಶಿಧರ್ ಮಾಸ್ತಿಬೈಲು, ಉಮೇಶ್ ಕುಕ್ಕೆಪಲ್ಕೆ ಉಪಸ್ಥಿತರಿದ್ದರು. ಪತ್ರಕರ್ತ ದೀಪಕ್ ಜೈನ್ ಕಾರ್ಯಕ್ರಮ ನಿರೂಪಿಸಿದರು. ವಿದೇಶಿ ವಾರ್ತೆಗಳನ್ನು ನಿರ್ವಹಣೆ ಮಾಡಿಕೊಂಡು ಬಂದ ತಾವು ಕ್ಷೇತ್ರದಲ್ಲಿ ಸಮೀಕ್ಷಾ ವರದಿಗಳನ್ನು ಕೂಡ ಮಾಡಿದ್ದೀರಿ. ಅದಲ್ಲದೆ ಹಲವಾರು ಇತರ ಮತ್ತು ಕಸ್ತೂರಿ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಬರೆದಿರುತ್ತೀರಿ. ಪ್ರಸ್ತುತ ಮಣಿಪಾಲ ತಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 60 ವರ್ಷ ದಾಟಿದ ಪತ್ರಕರ್ತರನ್ನು ಅವರ ಮನೆ ಅಂಗಳದಲ್ಲಿ ಮನದುಂಬಿ ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತೇವೆ. ರಾಜೇಶ್ ಶೆಟ್ಟಿ ಅಲೆವೂರು ಅಧ್ಯಕ್ಷರು, ನಜೀರ್ ಪೊಲ್ಯ ಪ್ರಧಾನ ಕಾರ್ಯದರ್ಶಿ, ಉಮೇಶ್ ಮಾರ್ಪಳ್ಳಿ ಕೋಶಾಧಿಕಾರಿ. ಅಷ್ಟೇ. ಇವತ್ತು ನಾನು ಗುರುತಿಸಿ ನೀವು ಒಂದು ಇವರಿಗೆ ಬಂದಿದ್ದೀರಿ, ಇದು ಭಾಳ ಸಂತೋಷ. ನಾವು ಪತ್ರಕರ್ತರು ಈ ಒಂದು ಕೆಲವೆಲ್ಲ ಈ ಸಮಾಜಗಳ ಬಗ್ಗೆ ಎಲ್ಲ ವಿಶೇಷಣಗಳು ಉಂಟು. ಏನು ದುರ್ಬಲ ವರ್ಗ, ಅಲ್ಪಸಂಖ್ಯಾತ ವರ್ಗ, ಪರಿಶಿಷ್ಟ ವರ್ಗ ಮತ್ತು ಉಪೇಕ್ಷಿತ ವರ್ಗ ಎಲ್ಲ ಉಂಟು. ಇದರಲ್ಲಿ ಎಲ್ಲರೂ ನಾವು ಪತ್ರಕರ್ತರು ಇದಕ್ಕೆಲ್ಲ ಬರ್ತೇವೆ. ಸರಿ ಅಂತ ನಾನು ಹೇಳಿದ್ದು ಸರಿ ಅಂತ. ಯಾಕಂತ ಹೇಳಿದರೆ ನಮಗೆ